ಒಂದು ರಿಕ್ವೆಸ್ಟ್ ಇದೆ ನಿಮ್ಮಲ್ಲಿ ನನಗೆ. 8, 9 ಮತ್ತು 10ನೇ ತರಗತಿ ಮಕ್ಕಳನ್ನ ಶ್ರೀ ಅನ್ನಪೂರ್ಣೇಶ್ವರಿ ವಿದ್ಯಾಪೀಠ ಪ್ರೌಢಶಾಲೆ ಅಂತ ಹೇಳಿ ಹೊಸಪೇಟೆಯಲ್ಲಿದೆ. ಅದರ ಅಡ್ರೆಸ್ ಸಮೇತ ನಾನು ನಿಮಗೆ FB ಹಾಕ್ತೀನಿ ಈಗ ಸ್ವಲ್ಪ ಹೊತ್ತಲ್ಲಿ. ಈ ಮಕ್ಕಳಿಗೆ ಫ್ರೀ ಆಗಿ ಎಜುಕೇಶನ್ ಕೊಡಿಸ್ಬೇಕು ಅಂತ ನಾನು ಮುಂದೆ ನಿಂತಿದ್ದೀನಿ. ಯಾರಿರ್ಬೋದು, ನಿಮ್ಮ ಮನೆ ಅಕ್ಕಪಕ್ಕದವ್ರು ಇರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದ್ರು ಇರ್ಬೋದು, ಅಥವಾ ನಿಮ್ಮ ಎದುರುಗಡೆ ಮನೆಯವ್ರು ಇರ್ಬೋದು, ಅಥವಾ ನಿಮ್ಮೂರಲ್ಲಿ ಯಾರೋ ತೀರಾ ಕಡು ಬಡವರು ಇರ್ಬೋದು, ಓದ್ಸಕ್ಕೆ ಸೌಲಭ್ಯ ಇಲ್ದಿರೋರು, ಅಂಥವ್ರಿಗೆ ಅನ್ನಪೂರ್ಣೇಶ್ವರಿ ವಿದ್ಯಾಪೀಠ ಪ್ರೌಢಶಾಲೆ ಅಂತೇಳಿ ಹೊಸಪೇಟೆಯಲ್ಲಿ ತುಂಬಾ ಒಬ್ರು ನಾಗಾ ಸಾಧುಗಳು, ತುಂಬಾ ದೊಡ್ಡ ಸ್ವಾಮೀಜಿಗಳು ಮುಂದೆ ನಿಂತು ನಡೆಸ್ತಾ ಇದ್ದಾರೆ. ಅಷ್ಟು ಮಕ್ಕಳನ್ನ ನನ್ನ ಮೇಲೆ ಪ್ರೀತಿ ಇದ್ರೆ ಅಟ್ಲೀಸ್ಟ್ ಒಬ್ಬೊಬ್ಬ ಮಕ್ಕಳನ್ನಾದ್ರೂ ಒಂದು ಊರಿಂದ, ಯಾರು ತೀರಾ ಬಡವರಿದಾರೋ ಆ ಮಕ್ಕಳನ್ನ ಒಂದು ಊರಿಂದ ಆ ಸ್ಕೂಲ್ಗೆ ದಯಮಾಡಿ ಸೇರಿಸಿ ಅವ್ರಿಗೆ ಕಂಪ್ಲೀಟ್ 10th ಸ್ಟ್ಯಾಂಡರ್ಡ್ ವರ್ಗು ಎಲ್ಲ ನೋಡ್ಕೊಳ್ಳುವಂಥ ಸೌಲಭ್ಯನ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದೀವಿ. ಅದು ನಂದು ಕೂಡ ಆಸೆ ಇತ್ತು. ಸೊ ಹಾಗಾಗಿ ನಾನು ಕೂಡ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಸತಿ ಎಲ್ರಿಗೂ ಕರೋನಾ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ರಿಗೂ ಫೈನಾನ್ಷಿಯಲಿ ತುಂಬಾ ಹೊಡೆತ ಬಿದ್ದಿದೆ. ಸುಮಾರು ಜನ ಸ್ಕೂಲ್ಗೆ ಹೋಗದೆ ಮರ್ತಿದ್ದಾರೆ, ಕಳ್ಸೋದ್ ಮರ್ತಿದ್ದಾರೆ. ಅಂಥದ್ರಲ್ಲಿ ತುಂಬಾ ಆಸೆ ಹೊತ್ತಿರುವಂತ ಪೇರೆಂಟ್ಸ್ ಇರ್ತಾರೆ. ಅವ್ರನ್ನ ದಯಮಾಡಿ ನನ್ನ ಹುಟ್ಟಿದಬ್ಬದ ವಿಶೇಷವಾಗಿ ನೀವೇನ ಒಂದು ಪ್ರೀತಿಯಿಂದ ಗಿಫ್ಟ್ ಕೊಡ್ತೀರ ಅಂದ್ರೆ ಒಂದು ಮಗುನಾದ್ರೂ ಅಲ್ಲಿಗೆ ಸೇರಿಸಿ ಒಬ್ಬ ಓದಿ ಬೆಳೆದು ವಿದ್ಯಾವಂತ ಆಗ್ಲಿ ಅಂತ ನನ್ನ ಆಸೆ. ಥ್ಯಾಂಕ್ ಯು ವೆರಿ ಮಚ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.